ಶುಭ ನಮನಗಳು. ಇತ್ತೀಚೆಗೆ ರಚನೆಯಾದಂತಹ ಸರಕಾರವು 5 ಗ್ಯಾರಂಟಿಯನ್ನು ಉಚಿತವಾಗಿ ಘೋಷಿಸಿದ್ದು, ಅದರಲ್ಲಿ ಗೃಹಜ್ಯೋತಿ ಭಾಗ್ಯವನ್ನು ಆನ್ಲೈನ್ ಮುಖಾಂತರ ಚಾಲನೆಯನ್ನು ನೀಡಿದ್ದಾರೆ. ಇದಕ್ಕಾಗಿ ಇಲ್ಲಿ ನೆರೆದಂತಹ ಉದ್ಘಾಟಕರಾಗಿ ಉಳ್ಳಾಲ ಬ್ಲಾಕ್ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾದಂಥ ಮ್ಯಾಕ್ಸಿಮ್ ಡಿಸೋಜರವರಿಗೆ, ಮುಖ್ಯ ಅತಿಥಿಯಾದಂತಹ ಮುನ್ನೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ವಿಲ್ಫ್ರೆಡ್ ಡಿಸೋಜ ಹಾಗೂ ಹಿರಿಯ ಪಂಚಾಯತ್ನ ಸದಸ್ಯರಾದಂತಹ ಇಬ್ರಾಹಿಂ ಸರ್ ಹಾಗೂ ಇಲ್ಲಿ ನೆರೆದ ಮುನ್ನೂರು ಪಂಚಾಯತ್ನ ಸರ್ವ ಸದಸ್ಯರಿಗೆ ಹಾಗೂ ರಾಣಿಪುರ ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದಂಥ ಅರುಣ್ ಮಂತೇರು ಹಾಗೂ ಚರ್ಚಿನ ಆಯೋಗದ ಸಂಚಾಲಕರು ಹಾಗೂ ಸರ್ವ ಸದಸ್ಯರಿಗೂ ಹಾಗೂ ಶ್ರೀ ರಾಣಿಪುರ ಚರ್ಚಿನ ಧರ್ಮ ಭಗಿನಿಯರಿಗೆ ಹಾಗೂ ಸರ್ವ ಭಕ್ತಾದಿಗಳಿಗೂ ಹಾಗೂ ಸರ್ವ ನಾಗರಿಕರಿಗೂ ಅಂತೆ ಸ್ಥಳಾವಕಾಶವನ್ನು ನೀಡಿದಂಥ ಶ್ರೀಮತಿ ವೆರೋನಿಕಾ ಮೊಂತೇರೋ ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಉಳ್ಳಾಲ ಬ್ಲಾಕ್ನ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾದಂಥ ಮ್ಯಾಕ್ಸಿಮ್ ಡಿಸೋಜರ್ ಅವರು, ಅಧ್ಯಕ್ಷರಾದಂಥ ವಿಲ್ಫ್ರೆಡ್ ಡಿಸೋಜ ಇವರಿಗೂ ಹೂವನ್ನು ನೀಡಿ ಸ್ವಾಗತಿಸುತ್ತಾರೆ. ಮ್ಯಾಕ್ಸಿಮ್ ಡಿಸೋಜರ್ ಅವರು ಸ್ಥಳಾವಕಾಶವನ್ನು ನೀಡಿದಂಥ ವೆರೋನಿಕಾ ಮೊಂತೇರೋ ಇವರಿಗೂ ಹೂವನ್ನು ನೀಡಿ ಸ್ವಾಗತಿಸುತ್ತಾರೆ. ಪಂಚಾಯತ್ನ ಹಿರಿಯ ಸದಸ್ಯರಾದಂಥ ಇಬ್ರಾಹಿಂ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದಂಥ ಅರುಣ್ ಮಂತೇರೋ, ರಾಣಿಪುರ ಕಾನ್ವೆಂಟಿನ ಚರ್ಚಿನ ಧರ್ಮ ಭಗಿನಿಯರಿಗೂ ಈ ಹೂವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸರ್ವರಿಗೂ ಹೂವನ್ನು ನೀಡಿ ಸ್ವಾಗತಿಸಿದಂತಹ ಮುನ್ನೂರು ಪಂಚಾಯತ್ನ ಸದಸ್ಯರಾದ ಹಮೀದ್ ಅವರಿಗೂ ಹೂವನ್ನು ನೀಡಿ ಸ್ವಾಗತಿಸುತ್ತಾರೆ. ಸರ್ವರಿಗೂ ಹೂವನ್ನು ಕೊಟ್ಟು ಸ್ವಾಗತಿಸಿದಂತಹ ಮ್ಯಾಕ್ಸಿಮ್ ಡಿಸೋಜ ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತಹ ಸಂದರ್ಭದಲ್ಲಿ ಈ ಕಾರ್ಯಕ್ರಮವು ಯಶಸ್ವಿಯ ಕಡೆಗೆ ಹೋಗಬೇಕು ಹಾಗೂ ಇಲ್ಲಿ ಸರ್ವರು ಬಂದು ಈ ಗೃಹಲಕ್ಷ್ಮಿ ಗ್ಯಾರಂಟಿಯ ಮುಖಾಂತರ ಪ್ರಯೋಜನವನ್ನು ಗಳಿಸಬೇಕು. ಅಂತೆಯೇ ಈ ಮುಂದಾಳತ್ವವನ್ನು ಕೈಯಲ್ಲಿ ತೆಗೆದುಕೊಂಡು ಸಹಕರಿಸಿದ ಸರ್ವರಿಗೂ ನಾವು ದೇವರ ಅನುಗ್ರಹವನ್ನು ಕೋರುತ್ತಾ ಈ ಸಮಾಜ ಸೇವೆಯನ್ನು ಎಲ್ಲರ ಮನೆಗಳಲ್ಲೂ ಮುಟ್ಟುವಂತಾಗಿ ಅವರು ಈ ಪ್ರಯೋಜನವನ್ನು ತಮ್ಮದಾಗಿಸಿಕೊಳ್ಳುವಂತಾಗಿ ಯಶಸ್ವಿಯಾಗಬೇಕಾಗಿ ನಾವು ಈಗ ದೇವರ ಅನುಗ್ರಹವನ್ನು ಬೇಡೋಣ. ಈ ಪ್ರಾರ್ಥನೆಯನ್ನು ನಮ್ಮ ಧರ್ಮ ಭಗಿನಿಯರಾದಂತಹ ಭಗಿನಿ ಉಷಾರವರು ತಮ್ಮ ಸಣ್ಣ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುವರು. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಸರ್ವಶಕ್ತನಾದ ತಂದೆಯೇ, ನಾವು ನಿಮ್ಮ ಮಕ್ಕಳು ನಿಮ್ಮ ಆಶೀರ್ವಾದವನ್ನು ಕೂರಲು ಇಲ್ಲಿ ನೆರೆದಿದ್ದೇವೆ. ತಂದೆ, ಇಲ್ಲಿ ಆರಂಭಗೊಳ್ಳುವ ಸೇವಾ ಕೇಂದ್ರ ಎಂದು ಜನರ ಸೇವೆಯನ್ನು ಮಾಡಿ ಜನರಿಗೆ ಸದುಪಯೋಗವಾಗುವಂತೆ ಆಗಲು ನೀನು ನಮ್ಮನ್ನೆಲ್ಲ ಹರಸು. ಪ್ರತ್ಯೇಕವಾಗಿ ನಿನ್ನ ಆಶೀರ್ವಾದವನ್ನು ಈ ಪಾಲನಾ ಮಂಡಳಿಯ ಸದಸ್ಯರಾದ ಎರಡು ಸಮಿತಿಗಳು ಸೇರಿ ಈ ಕೆಲಸವನ್ನು ಕೈಗೊಂಡಿರುವಾಗ
ಆ ಎರಡೂ ಸಮಿತಿಗಳ ಮುಂದಾಳುಗಳನ್ನು ನೀನು ಹರಸು. ಪ್ರತ್ಯೇಕವಾಗಿ ನಿನ್ನನ್ನು ನಾನು ಕೇಳುತ್ತೇನೆಂದೆಂದರೆ, ಇಲ್ಲಿ ಬರುವ ಪ್ರತಿಯೊಬ್ಬ ಗ್ರಾಹಕರು ಕೂಡ ತಮ್ಮ ಪ್ರಯೋಜನಗಳನ್ನು ಪಡೆದುಕೊಳ್ಳಲಿ, ನಿಜವಾದ ಸೇವೆಯನ್ನು ಇಲ್ಲಿ ಗಳಿಸಲಿ ಮತ್ತು ಇಲ್ಲಿ ಸೇವೆ ಮಾಡಲಿಕ್ಕೆ ನಿಂತಿರುವಂತಹ ಈ ಮುಂದಾಳುಗಳು ತಮ್ಮ ಕೈಯಲ್ಲಾದಷ್ಟು ಈ ಉತ್ತಮ ಕಾರ್ಯವನ್ನು ನಡೆಸಿಕೊಡಲಿ ಎಂದು ನಿನ್ನಲ್ಲಿ ಬೇಡುತ್ತೇವೆ. ನಮ್ಮನ್ನೆಲ್ಲ ಇಲ್ಲಿ ನೆರೆದವರನ್ನು ಹರಸು, ಆಶೀರ್ವದಿಸು ಮತ್ತು ಈ ಸೇವಾ ಕೇಂದ್ರವನ್ನು ಕೂಡ ಹರಸು ಮತ್ತು ಏನೂ ಅಡೆತಡೆಗಳಿಲ್ಲದೆ ಇಲ್ಲಿ ಕೆಲಸ ಕಾರ್ಯಗಳು ನಡೆಸುವಂತೆ ನೀವು ನಮ್ಮನ್ನು ಹರಸೆಂದು ನಿಮ್ಮ ಆಶೀರ್ವಾದವನ್ನು ಹರಸಿರಿ ನಮ್ಮ ಮೇಲೆ ಅಂತ ಹೇಳಿ ನಾನು ಬೇಡುತ್ತಾ ನಿಮ್ಮನ್ನು ಕೋರಿಕೊಳ್ಳುತ್ತೇನೆ. ಆಮೇಲೆ. ಓಂ ಅಸತೋ ಮಾ ಸತ್ಯಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸೋಮನಾಥ ದೇವರಿಗ ಈ ಮಾಗಳೆಯ ಸೋಮನಾಥ ದೇವರು ಹಾಗೂ ನಮ್ಮ ಊರಿನ ದೈವಗಳಾದಂಥ ಪಂಜಂಗಾಯ ಬಂಟ ವೈದ್ಯನಾಥ ಹಾಗೂ ಸ್ವಾಮಿ ಕೊರಗಜ್ಜನವರ ನೆನೆಸಿ ಈ ನಮ್ಮ ಸೇವಾ ಕೇಂದ್ರ ಸರ್ವರಿವು ಗ್ರಾಮದವರಿಗೆ ಒಂದು ಅನುಗ್ರಹಿಸಿದಂಥ ಸ್ವಾಮಿ ಅರ್ಜುನರಿಗೆ ಪ್ರಾರ್ಥಿಸುತ್ತೇವೆ. أعوذ بالله من الشيطان الرجيم. بسم الله الرحمن الرحيم. بسم الله والصلاة والسلام على رسول الله وعلى آله وصحبه أجمعين. بسم الله الرحمن الرحيم. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. ಉಳ್ಳಾಲ ಬ್ಲಾಕ್ನ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾದಂತಹ ಮ್ಯಾಕ್ಸಿಮ್ ಡಿಸೋಜ, ನಮ್ಮ ರಾಣಿಪುರ ಚರ್ಚಿನ ಪಾಲನಾ ಮಂಡಳಿ ಸಮಿತಿಯ ಉಪಾಧ್ಯಕ್ಷರಾದಂತಹ ಅರುಣ್ ಮೊಂತೇರು ಹಾಗೂ ಈ ಸ್ಥಳಾವಕಾಶವನ್ನು ನೀಡಿದಂತಹ ವೆರೋನಿಕಾ ಮೊಂತೇರು ಹಾಗೂ ನಮ್ಮ ರಾಣಿಪುರ ಕಾನ್ವೆಂಟಿನ ಸುಪೀರಿಯರ್ ಆದಂತಹ ಭಗಿನಿ ಉಷಾ ಅವರು ಮುಂದೆ ಬಂದು ಈ ರಿಬ್ಬನ್ ಕಟ್ ಮಾಡುವುದರ ಮುಖಾಂತರ ಈ ಸೇವಾ ಕೇಂದ್ರಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗ ಈ ಸೇವಾ ಕೇಂದ್ರದ ಉದ್ಘಾಟನೆಯಾಗಿದೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗ ಸೇವಾ ಕೇಂದ್ರದ ಉದ್ಘಾಟನೆಯಾಗಿದೆ. 5 ಗ್ಯಾರಂಟಿಯಲ್ಲಿ ಒಂದಾದಂತಹ ಗೃಹಜ್ಯೋತಿ ಈ ಈ ಕಾರ್ಯಕ್ರಮಕ್ಕೆ ಈ ಸೇವೆಗೆ ಚಾಲನೆಯನ್ನು ನೀಡಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ವಿಲ್ಫ್ರೆಡ್ ಡಿಸೋಜರ್ ಅವರು. ಕಂಪ್ಯೂಟರ್ ಆನ್ ಮಾಡುವ ಮೂಲಕ
ಗೃಹ ಜ್ಯೋತಿ ಹಾಗೂ 5 ಗ್ಯಾರಂಟಿಯ ಬಗ್ಗೆ 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುನ್ನೂರು ಪಂಚಾಯತ್ನ ಅಧ್ಯಕ್ಷರಾದಂಥ ವಿಲ್ಫ್ರೆಡ್ ಡಿಸೋಜ ಇವರು. ಎಲ್ಲರಿಗೆ ಶುಭ ಮುಂಜಾನೆ. ಇವತ್ತು ಸರ್ಕಾರ ವತಿಯಿಂದ ಇಂದಿರಾ ಸೇವಾ ಕೇಂದ್ರ ನಾವು ಉದ್ಘಾಟನೆ ಮಾಡಿದೆವು. ನಮ್ಮ ರಾಣಿಪುರ ಚರ್ಚೆಯ ಪರವಾಗಿ ಸಾಮಾಜಿಕ ಮತ್ತು ಜಾಲತಾಣದಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಉಳ್ಳಾಳ ಅಲ್ಪಸಂಖ್ಯಾತ ಉಪಾಧ್ಯಕ್ಷರಾದ ಮ್ಯಾಕ್ಸಿಮ್ ಡಿಸೋಜ ಅವರ ಮುಂದಾಳತನದಿಂದ ಹಾಗೂ ಚಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಅರುಣ್ ಮಂತೇರವರು ಹಾಗೂ ಈ ಸ್ಥಳ ಅವಕಾಶ ಮಾಡಿಕೊಟ್ಟಂಥ ವೆರನಿಕಾ ಮಂತೇರವರು ಮತ್ತು ಇಲ್ಲಿ ನೆರೆದಂಥ ಪಂಚಾಯತಿನ ಸದಸ್ಯರು ಹಾಗೂ ಮಸೀದಿಯ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯ ಇಬ್ರಾಹಿಂ ಅವರು ಮತ್ತು ನಮ್ಮ ರಾಣಿಪುರ ಶಾಲೆಯ ಕಾನಂಟಿನ ಸಿಸ್ಟರ್ ಉಷಾ ಅವರು ಮತ್ತು ಅವರ ತಂಡ ಮತ್ತು ನಮ್ಮ ಮುನ್ನೂರು ಗ್ರಾಮದ ಎಲ್ಲ ಗ್ರಾಮಸ್ಥರು ಒಂದು ವಿಶೇಷ ಕೊಡುಗೆ ಸರ್ಕಾರದ್ದು. ಈ ಸರ್ಕಾರದ ಕೊಡುಗೆ ಇವತ್ತು ಪ್ರತಿ ಮನೆಗೆ ತಲುಪಬೇಕಂತ ಎಲ್ಲ ಸೇವಾ ಕೇಂದ್ರದಲ್ಲಿ ಕೊಟ್ಟಿದ್ದಾರೆ. ಆದರೂ ಆ ಸೇವಾ ಕೇಂದ್ರದಲ್ಲಿ ಜನರು ರಶ್ಶಿ ಆಗಿ ಅವರಿಗೆ ಹೋಗಲು ಕಷ್ಟ ಆಗ್ತದೆ ಅಂತ ಪ್ರತಿ ಗ್ರಾಮದಲ್ಲಿ ಕೂಡ ಇಂಥ ಇಂದಿರಾ ಸೇವಾ ಕೇಂದ್ರ ಓಪನ್ ಮಾಡಿ ನಮ್ಮ ಶಾಸಕರಾದ ಸನ್ಮಾನ್ಯ UT ಖಾದರ್ ಅವರ ಮುಂದಾಳತ್ವದಲ್ಲಿ ಅವರು ನಮಗೆ ಒಂದು ಮುನ್ಸೂಚನೆ ಕೊಟ್ಟರು. ನಮ್ಮ ಗ್ರಾಮದ ಎಲ್ಲ ಪಂಚಾಯತ್ ಸದಸ್ಯರನ್ನು ಸೇರಿಸಿ ಗ್ರಾಮಸ್ಥರನ್ನು ಸೇರಿಸಿ ಇದೊಂದು ವ್ಯವಸ್ಥೆ ಚಾಲನೆ ಕೊಡಬೇಕಂತ ಹೇಳಿದರು. ಇವತ್ತು ನಮ್ಮ ಗ್ರಾಮದ ಜನರಿಗೆ ಮತ್ತೆ ಪಕ್ಕದ ಊರಿನ ಅಮ್ಮಮಗಿರ ಆಗಿರ್ಬೋದು, ಪೆರಮನೂರಿನ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಈ ಒಂದು ಈಗ ಗೃಹಜ್ಯೋತಿ ಅಂತ ಚಾಲನೆ ಕೊಟ್ಟಿದ್ದೇವೆ. ಜುಲೈ 1 ನಂತರ ಎಲ್ಲ ಭಾಗ್ಯಗಳು ಪ್ರತಿಯೊಬ್ಬರಿಗೆ ನಾವು ಸಿಗ್ತದೆ. ಈಗ ತಾನೇ ಸರ್ವರ್ದ ಪ್ರಾಬ್ಲಮ್ ಇದ್ದ ಕಾರಣ ಇವತ್ತು ಗೃಹಜ್ಯೋತಿ ಮಾತ್ರ ಒಂದು ನಾವು ಚಾಲನೆ ಕೊಟ್ಟಿದ್ದೇವೆ. ಮುಂದಿನ ದಿನದಲ್ಲಿ ಉಳಿದ 4 ಭಾಗ್ಯಗಳು ಕೂಡ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮುಂದೆ ಚಾಲನೆ ಕೊಡ್ತದೆ. ಹಾಗೂ ಗೃಹಲಕ್ಷ್ಮಿ ಭಾಗ್ಯ ಕೂಡ ಮುಂದಿನ ದಿನದಲ್ಲಿ ಕೊಡ್ತೇವೆ. ಮತ್ತು ಯುವ ನಿಧಿ ಕೂಡ ಅದು ಕೂಡ ಕೊಡ್ತೇವೆ. ನಾವು ಪ್ರತಿಯೊಂದು ಭಾಗ್ಯ ಕೂಡ ಮುಂದಿನ ದಿನದಲ್ಲೇ ಮಾಡ್ತೇವೆ. ಇವತ್ತು ವಿಶೇಷ ಏನಂದರೆ ನಮ್ಮ ಗ್ರಾಮದಲ್ಲಿ ಹಲವಾರು ಜನರಿಗೆ ಒಂದು ಸಮಸ್ಯೆ ಇರುವಾಗ ಹೋಗಲು ಕಷ್ಟ ಆಗ್ತದೆ. ಆದ ಕಾರಣ ನಮ್ಮ ಗ್ರಾಮ ಪಂಚಾಯತ್ ಹತ್ತಿರವೇ ಏನಾದರೂ ದಾಖಲೆ ಬೇಕಾದರೆ ಇದರ ಹತ್ತಿರವೇ ನಾವು ಸೇವಾ ಕೇಂದ್ರ ಓಪನ್ ಮಾಡಿದ ಕಾರಣ ಈ ಜನರಿಗೆ ಇದರ ಉಪಯೋಗ ಸಿಗ್ತದೆ. ಈ ಜನರು ಕೂಡ ಇಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿ ಅವರ ಎಂಥ ದಾಖಲೆ ಪರಿಶೀಲನೆ ಮಾಡಿ ಆಗಿರ್ಬೋದು, ಒಂದು ಟ್ಯಾಕ್ಸ್ ರಿಸೀಟ್ ಆನ್ಲೈನಲ್ಲಿ ಹಾಕ್ಲಿಕ್ಕೆ ಇರ್ತದೆ, ಡೋರ್ ನಂಬರ್ ಚೇಂಜ್ ಇದ್ದರೂ ಕೂಡ ಈ ಗ್ರಾಮ ಪಂಚಾಯತ್ ಹತ್ತಿರವಾಗಿ ಸೇವಾ ಕೇಂದ್ರ ಮಾಡಿದ್ದರಿಂದ ತುಂಬ ಉಪಯೋಗ ಆಗ್ತದೆ ಈ ಜನರಿಗೆ, ಈ ಗ್ರಾಮಸ್ಥರಿಗೆ. ಹಾಗೂ ಇದನ್ನು ಯೋಜನೆಯನ್ನು ಪ್ರತಿಯೊಬ್ಬರು ಕೂಡ ಪಡೆಯಬೇಕು. ಇನ್ನಷ್ಟು ಜನರಿಗೆ ಪ್ರಚಾರ ಮಾಡಬೇಕು. ಇನ್ನೂ ಹಲವಾರು ಸೇವೆಗಳು ನಮ್ಮ ಸರ್ಕಾರದಿಂದ ಬರ್ತದೆ. ಈ ಸೇವೆಗಳು ಕೂಡ ಈ ಇಂದಿರಾ ಸೇವಾ ಕೇಂದ್ರದಲ್ಲಿ ಇನ್ನು ಮುಂದಕ್ಕೆ ಕೂಡ ಅಲ್ಪಸಂಖ್ಯಾತ ಸ್ಕಾಲರ್ಶಿಪ್ ಆಗಿರ್ಬೋದು, ಮತ್ತು ಅಲ್ಪಸಂಖ್ಯಾತರ ಸಹಾಯಧನ ಆಗಿರ್ಬೋದು, ಪ್ರತಿಯೊಂದು ಯೋಜನೆ ಕೂಡ ಈ ಸೇವಾ ಕೇಂದ್ರದಲ್ಲಿ ನಾವು ಮಾಡಲಿಕ್ಕೆ ಈ 300 ಗ್ರಾಮದ ಎಲ್ಲ ಪಂಚಾಯತ್ ಸದಸ್ಯರು ಹಾಗೂ ನಮ್ಮ ರಾಣಿಪುರ ಚರ್ಚಿಯ ಧರ್ಮಗಳಾದ ಜಯಪ್ರಕಾಶ್ ವಂದನೆ ಅವರು ಕೂಡ ಇದಕ್ಕೆ ಕೊಡಬೇಕಿತ್ತು. ಇವತ್ತು ಕಾರಣಾಂತರದಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಹಾಗೂ ನಮ್ಮ ಸಭಾಪತಿಯಾದ ಸನ್ಮಾನ್ಯ UT ಖಾದರ್ ಕೂಡ ಈ ಚಾಲನೆ ಕೊಡಲಿಕ್ಕೆ ಬರಬೇಕಿತ್ತು. ಅವರು ಕೂಡ ಬ್ಯಾಂಗ್ಳೂರು ವಿಶೇಷ ಮೀಟಿಂಗ್ ಬರಲಿಕ್ಕೆ ಆಗಲಿಲ್ಲ. ಇವರೆಲ್ಲ ಅನುಕೂಲ ಸ್ಥಿತಿಯಲ್ಲಿ ನಾವು ಇವತ್ತೊಂದು ಚಾಲನೆ ಕೊಟ್ಟಿದ್ದೇವೆ. ಇದರ ಉಪಯೋಗ ಎಲ್ಲರೂ ತೆಗೆಯಲಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ನೆರೆದಿರುವಂತಹ ಎಲ್ಲರಿಗೂ ವಂದಿಸುತ್ತಾ, ಇಂದು ನಮ್ಮ ಗ್ರಾಮದಲ್ಲಿ 300 ಗ್ರಾಮದಲ್ಲಿ ಸರ್ಕಾರ ತಂದೊದಗಿಸಿದ 5 ಗ್ಯಾರಂಟಿಗಳಲ್ಲಿ 1ನೆಯ ಗ್ಯಾರಂಟಿಯನ್ನು ಇಲ್ಲಿ ಇವತ್ತು ಉದ್ಘಾಟಿಸಿದ್ದಾರೆ. 5 ಗ್ಯಾರಂಟಿಗಳು ಮುಂದೆ ಆಗಬಹುದು. ಇಲ್ಲಿ ಅವರು ಸರಿಯಾದ ಕೆಲಸವನ್ನು ನಮಗೆ ಮಾಡಲಿಕ್ಕೆ ಇಲ್ಲಿಯ ಗ್ರಾಮದ ಜನರಿಗೆ ಏನು ಗೊತ್ತಿಲ್ಲದವರಿಗೆ ಇಲ್ಲಿ ಬಂದು
ಒಳ್ಳೆಯ ಒಂದು ಸದುಪಯೋಗವನ್ನು ಪಡೆಯಲಿಕ್ಕಾಗಿ ನಮ್ಮ ಊರಿನವರೇ ಆದಂತಹ ಶ್ರೀಮಾನ್ ಮ್ಯಾಕ್ಸಿಮ್ ರವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಗೃಹ ಜ್ಯೋತಿಯನ್ನು ಅವರು ಉದ್ಘಾಟಿಸಿದ್ದಾರೆ. ಅದಕ್ಕಾಗಿ ಇದರ ಸದುಪಯೋಗವನ್ನು ಎಲ್ಲರೂ ಪಡೆಯಲಿ ಹಾಗೂ ಈ ಮುಂದೆ ಬರುವಂತಹ ಇನ್ನು ಉಳಿದ ಗ್ಯಾರಂಟಿಗಳನ್ನು ಕೂಡ ಇಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸಲಿ ಎಂದು ಹಾರೈಸುತ್ತಾ ಇಲ್ಲಿ ಸೇರಿದಂಥ ಸರ್ವ ಗ್ರಾಮಸ್ಥರಿಗೂ ಹಾಗೂ ಇವತ್ತಿನ ಈ ನಮ್ಮ ಇಂದಿರಾ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದಂಥ ನಮ್ಮ ಮುನ್ನೂರಿನ ಕಾಂಗ್ರೆಸ್ ಸಮಿತಿಯ ನಿಯೋಜಿತ ಅಧ್ಯಕ್ಷರು ಹಾಗೂ ಉಳ್ಳಾಲ ಬ್ಲಾಕಿನ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಹಾಗೂ ಸಮಾಜ ಸೇವೆ ಇತರ ಬೇರೆ ಬೇರೆ ಸೇವೆಯಲ್ಲಿ ಡಾಕ್ಟರ್ ಪದವಿ ಗಳಿಸಿ ಈಗಾಗಲೇ ಅವರು ಡಾಕ್ಟರ್ ಮ್ಯಾಕ್ಸಿಮ್ ಡಿಸೋಜನ್ ಅವರಿಗೆ ವಂದಿಸುತ್ತಾ ಹಾಗೂ ನಮ್ಮ ಮುನ್ನೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಶ್ರೀಮಾನ್ ವಿಲ್ಫರ್ಡ್ ಡಿಸೋಜನ್ಗೆ ವಂದಿಸುತ್ತಾ ಹಾಗೂ ನಮ್ಮ ರಾಣಿಪುರ ಚರ್ಚಿನ ಸೇವಾ ಪಾಲಕ ಸಮಿತಿಯ ಉಪಾಧ್ಯಕ್ಷರಾದಂಥ ಅರುಣ್ ಮಂತರ್ ಅವರೇ ಹಾಗೂ ಇಲ್ಲಿ ನೆರೆದಂಥ ನಮ್ಮ ನೆಚ್ಚಿನ ಪಂಚಾಯತ್ ಸದಸ್ಯರೇ ಹಾಗೂ ಹಿರಿಯರೇ ನಾಗರಿಕರೇ, ಇವತ್ತಿನ ಈ ಸೇವಾ ಕೇಂದ್ರ ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿಯನ್ನು ಈಗಾಗಲೇ ಆದೇಶಿಸಿ ಅದರಲ್ಲಿ ಈಗಾಗಲೇ ಎಲ್ಲ ಸೇವಾ ಕೇಂದ್ರ, ಸೇವಾ ಸಿಂಧು ಹಾಗೂ ಸೈಬರ್ಗಳಲ್ಲಿ ತುಂಬ ನುಗ್ಗಲಾಗುವುದರಿಂದ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಸಭಾಧ್ಯಕ್ಷರಾದ UT ಖಾದರ್ ಅವರು ಇಲ್ಲಿ ಮುನ್ನೂರಲ್ಲಿ ಒಂದು ಸೇವಾ ಕೇಂದ್ರ, ಇಂದಿರಾ ಸೇವಾ ಕೇಂದ್ರವನ್ನು ಒಂದು ಉದ್ಘಾಟಿಸಿ ಎಲ್ಲರಿಗೂ ಅನುಕೂಲ ಆಗುವಂತೆ ಎಲ್ಲ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರನ್ನು ಈ ಸೇವಾ ಕೇಂದ್ರ ಉಂಟಂತ ಕರೆಸಿ ಇಲ್ಲಿ ಆದಷ್ಟು ಬೇಗ ಇಲ್ಲಿ ಅರ್ಜಿ ಅಪ್ಲಿಕೇಶನ್ ಹಾಕಿಸುವ ಕೆಲಸ ನೀವು ಮಾಡಿಸಬೇಕು, ಅದರ ಸದುಪಯೋಗ ಪಡಿಸಬೇಕಂತ ಹೇಳಿದ ತಕ್ಷಣ ನಮ್ಮ ಪಾಲನಾ ಸಮಿತಿಯ ಉಪಾಧ್ಯಕ್ಷರ ಅರುಣ್ ಡಿಸೋಜ ಅವರು ಹಾಗೂ ನಮ್ಮ ಪಂಚಾಯತ್ ಅಧ್ಯಕ್ಷರಾದ ವಿಲ್ಫರ್ಡ್ ಅವರ ನೇತೃತ್ವದಲ್ಲಿ ಹಾಗೂ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಹಾಗೂ ಮದನ್ ನಗರದ ಮಾಜಿ ಸದಸ್ಯರಾದ ಪುತ್ತುಭಾವ ಹಾಗೂ 7ನೇ ವಾರ್ಡ್ನ ಸದಸ್ಯರಾದ ಹಸನಬ್ಬ ಹಾಗೂ ಸಂತೋಷ್ ನಗರ ಮನ್ಸೂರ್ ಅವರ ನೇತೃತ್ವದಲ್ಲಿ ಈ ಉದ್ಘಾಟನಾ ಕೇಂದ್ರ ನೆರವೇರಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮ ಸಮಿತಿಯ ಪರವಾಗಿ ಅನಂತ ವಂದನೆಯನ್ನು ಅರ್ಪಿಸುತ್ತಾ ಹಾಗೂ ಈ ಕೇಂದ್ರಕ್ಕೆ ರಾಣಿಪುರ ಚರ್ಚಿನ ಧರ್ಮ ಭಗಿನಿಯರು ಬಂದು ಒಂದು ಪ್ರಾರ್ಥನೆ ಮಾಡಿ ಹಾಗೂ ಸರ್ವಧರ್ಮರ ಪ್ರಾರ್ಥನೆ ಮುಖಾಂತರ ಮಾಡಿ ಸರ್ವರಿಗೂ ಈ ಸದುಪಯೋಗ ಪಡಿಬೇಕಂತ ಒಂದು ಸಮಿತಿಯ ಪರವಾಗಿ ಅವರಿಗೂ ಕೂಡ ಗ್ರಾಮ ಸಮಿತಿಯ ಪರವಾಗಿ ವಂದನೆ ಹಾಗೂ ಧನ್ಯವಾದ ಅರ್ಪಿಸುತ್ತಾ ಹಾಗೂ ಈ ಸ್ಥಳಾವಕಾಶ ಮಾಡಿಕೊಟ್ಟಂಥ ಈ ಕೇಂದ್ರ ಉದ್ಘಾಟನೆ ಮಾಡಿ ಈ ಒಂದು ಆಫೀಸ್ ಉದ್ಘಾಟನೆ ಮಾಡಿದಂಥ ಶ್ರೀಮತಿ ವರಿಣಿಕಾ ಮಂತರು ನಿಜವಾಗಿ ಅವರಿಗೆ ನಾವು ತುಂಬ ಹೃದಯದ ವಂದನೆ ಹಾಗೂ ಶುಭಾಶಯ ಹಾಗೂ ಧನ್ಯವಾದ ಅರ್ಪಿಸ್ತೇವೆ. ಯಾಕಂದರೆ ಈ ಕಾಲದಲ್ಲಿ ಯಾರು ಕೂಡ ಇಂಥ ಒಂದು ಸೇವೆಯನ್ನು ಮಾಡಲಿಕ್ಕೆ ತಯಾರಿಲ್ಲ. ಆದರೆ ಗ್ರಾಮದ ಎಲ್ಲ ಜನರಿಗೆ ಈ ಸೇವೆಯನ್ನು ಕೊಡಬೇಕು ಅಂತ ಉದ್ದೇಶದಿಂದ ನಮಗೆ ಒಂದು ಸ್ಥಳಾವಕಾಶ ಮಾಡಿ ಒಂದು ಫ್ರೀಯಾಗಿ ಕೊಟ್ಟಿದ್ದಾರೆ. ಹಾಗೂ ಕಂಪ್ಯೂಟರ್ ಬೇರೆ ಬೇರೆ ಪ್ರಿಂಟರ್ನವರು ಈ ಸೇವಾ ಸಮಿತಿಯ ಇವರು ಪಾಲನಾ ಸಮಿತಿಯವರು ರಾಣಿಪುರ ಪಾಲನಾ ಸಮಿತಿಯವರು ಕೂಡ ಒದಗಿಸಿಕೊಟ್ಟಿದ್ದಾರೆ. ಹಾಗೂ ಎಲ್ಲ ಇಲ್ಲಿ ನಡೆದಂಥ ಸರ್ವ ಸದಸ್ಯರಿಗೂ ಹಿರಿಯರಿಗೂ ಹಾಗೂ ಮಾಜಿ ಪಂಚಾಯತ್ ಅಧ್ಯಕ್ಷರಾದಂಥ ಐಸಮ್ಮ ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ